ವೀಕ್ಷಕರೇ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ ಮುಖಂಡರಾದಂಥ ಎಸ್ ವಿನಯ್ ರಾಜ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಯಾವ ನಿಲುವಿನಿಂದ ಈ ಒಂದು ಕಾಲಘಟ್ಟದಲ್ಲಿ ರಾಜಕೀಯ ರಂಗದಲ್ಲಿ ಈ ಥರ ಆಗ್ತಿರುವಂಥದ್ದು, ಅಥವಾ ಯಾವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆ ನಡೀತಾ ಇದೆ? ನೋಡಿ, ಇದೊಂದು ಘಟನೆ ನಡೆದಿರುವಂತದ್ದು ಸುಮಾರು 1 ವರ್ಷ ಆಗಿದೆ ಅಂತ ನನ್ನ ಭಾವನೆ. ಇಷ್ಟು 1 ವರ್ಷದಲ್ಲಿ ಯಾವುದೇ ರೀತಿಯ ಇಂಥ ಒಂದು ಹೇಳಿಕೆಗಳು ಎಲ್ಲೂ ಕೂಡ ಬಂದಿಲ್ಲ, ಯಾವುದೇ ಮಾಧ್ಯಮಗಳಲ್ಲಿ ಬಂದಿಲ್ಲ. ಆದ್ರೆ ಯಾವಾಗ ಹರಿಕೃಷ್ಣ ಬಂಟ್ವಾಳ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು, ಅವತ್ತಿನಿಂದ ಇವತ್ತು ರಮನಾಥ್ ರೈ ಅವರ ಚಾರಿತ್ರವನ್ನ ಹರಣ ಮಾಡುವಂತ ರೀತಿಯಲ್ಲಿ ಅವರ ಕಾರ್ಯವೈಖರಿಯನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಇದರ ಹಿಂದಿನ ಒಂದು ಸಂಚು ಏನು ಅಂತ ಕೂಡ ಈಗಾಗಲೇ ಜಿಲ್ಲೆಯ ಜನರಿಗೆ ಗೊತ್ತಾಗಿದೆ. ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರು. ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪಾರ ಗೌರವ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಏನು ನಾಯಕರಿದ್ದಾರೆ ಎಲ್ರಿಗೂ ಕೂಡ ಅವರ ಮೇಲೆ ಅಪಾರ ಗೌರವ ಇದೆ. ಇವತ್ತಿಗೂ ಕೂಡ ಅವರ ಮೇಲೆ ಅಂತ ಅಪಾರ ಗೌರವ ನಮ್ಗೆಲ್ರಿಗೂ ಇದೆ. ಹಾಗಾದ್ರೆ ಖಂಡಿತವಾಗಿ ವಿನಯ್ ರಾಜ್ ಅವರೇ, ಹಾಗಾದ್ರೆ ಏನು ಜನಾರ್ದನ್ ಒಂದು ನಿಮಿಷ ನನ್ಗೆ ಮಾತಾಡ್ಲಿಕ್ಕೆ ಬಿಡಿ. ನೋಡಿ, ರಮನಾಥ್ ರೈ ಸಾಹೇಬರು ಅವರ ಜೀವನವನ್ನ ನಾವು ನೋಡಿದಲ್ಲಿ ಎಲ್ಲೂ ಕೂಡ ಅವರು ಒಬ್ಬ ನಾಯಕನಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅಥವಾ ಅವಹೇಳನ ಮಾಡುವಂತ ರೀತಿಯಲ್ಲಿ ಅವರು ಮಾತಾಡುವಂತ ಒಬ್ಬ ವ್ಯಕ್ತಿತ್ವನೇ ಅಲ್ಲ. ಅವರಿಗೆ ಈಗಾಗಲೇ ಸುಮಾರು 60 ವರ್ಷ ಪೂರ್ತಿಯಾದಂತ ಒಬ್ಬ ನಾಯಕ. ಇಷ್ಟವರೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಅಂತದ್ರಲ್ಲಿ ಯಾವುದೂ ಕೂಡ ಅವರ ಮೇಲೆ ಇಲ್ಲ. ಇದರ ಹಿಂದೆ ಬಿಜೆಪಿಯವರು ಹರಿಕೃಷ್ಣ ಬಂಟ್ವಾಳ್ ಅವರನ್ನ ಹಿಡ್ಕೊಂಡು ಇವರು ನಮ್ಮ ರಮನಾಥ್ ರೈ ಅವರನ್ನು ಎಲ್ಲೋ ಒಂದ್ ಕಡೆ ಮುಂದಿನ ಚುನಾವಣೆಯಲ್ಲಿ ಸೋಲಿಸಬೇಕು ಎನ್ನುವ ಒಂದು ಹುನ್ನಾರದಿಂದ ಇಂಥ ಒಂದು ಸಂಚನ್ನ ಮಾಡಿ ಇವತ್ತು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಜನಾರ್ದನ ಪೂಜಾರಿ ಅವರು ಎಲ್ಲೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅವರು ಅವರ ಕಿವಿಯಲ್ಲಿ ಇಂಥ ಮಾತುಗಳನ್ನು ಕೇಳಿದ್ದಿಲ್ಲ. ಅವರ ಮಕ್ಕಳು ಕೂಡ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ರಮನಾಥ್ ರೈಗಳ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ, ಅಥವಾ ಯಾರತ್ರನೂ ಕೂಡ ರಮನಾಥ್ ರೈ ಸಾಹೇಬರು ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳಲೂ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಯಾವಾಗ ಚುನಾವಣೆ ಹತ್ರ ಬಂದಿದೆ, ಈ ಸಂದರ್ಭದಲ್ಲಿ ಹರಿಕೃಷ್ಣ ಬಂಟ್ವಾಳ್ ಅವರು ಬಿಜೆಪಿಯವರು ಸೇರ್ಕೊಂಡು ಈ ರೀತಿಯ ಸಂಚನ್ನ ರೂಪಿಸಿ ನಮ್ಮ ರಮನಾಥ್ ರೈ ಅವರ ಏನು ಚಾರಿತ್ರ್ಯ ಏನಿದೆ ಅದನ್ನು ಹರಣ ಮಾಡ್ಲಿಕ್ಕೆ ಅವರು ಹೊರಟಿರುವಂತದ್ದು. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಏನು ಜನಾರ್ದನ ಪೂಜಾರಿ ಅವರಿದ್ದಾರೆ, ಅವರ ಬಗ್ಗೆ ಅವರು ಇವತ್ತು ಬಹಿರಂಗವಾಗಿ ಅವಹೇಳನ ರೀತಿಯಲ್ಲಿ ಅವರನ್ನ ಏನು ಒಂದು ಸೇರಿಸ್ಕೊಂಡು ಅಥವಾ ಬೇರೆ ಮಾತನ್ನು ಸೇರಿಸ್ಕೊಂಡು ಏನಿವತ್ತು ಒಂದು ಅನ್ಪಾರ್ಲಿಮೆಂಟರಿ, ಒಂದು ಅನಾಗರಿಕ ರೀತಿಯ ಒಂದು ಮಾತನ್ನ ಅವರು ಇವತ್ತು ಬಹಿರಂಗವಾಗಿ ಹರಿಕೃಷ್ಣ ಬಂಟ್ವಾಳ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಅದರಿಂದ ಅವರಿಗೆ ನೋವಾಗಿ ಅವರು ಇವತ್ತು ಕಣ್ಣೀರ್ ಹಾಕಿರುವಂತದ್ದು ಜನಾರ್ದನ ಪೂಜಾರಿ ಅವರು. ಅಲ್ಲದೆ ಇವರು ರಮನಾಥ್ ರೈ ಅವರು ಈ ರೀತಿ ಹೇಳಿದ ರೀತಿಯಲ್ಲಿ ಕಣ್ಣೀರ್ ಹಾಕಿದ್ದಾರೆ ಎನ್ನುವಂಥದ್ದು ಅದು ಬಿಜೆಪಿಗರ ಒಂದು ಮಾತೇ ಹೊರತು ನಿಜವಾಗಿ ಅವರನ್ನು ಆ ರೀತಿ ಬೇಸರ ತಂದಿರುವಂತದ್ದು ಬಹಿರಂಗವಾಗಿ ಒಂದು ಸಮಾರಂಭದಲ್ಲಿ ಅವರನ್ನ ಕೂರಿಸಿಕೊಂಡು ಇವರನ್ನು ಈ ರೀತಿಯಾಗಿ ಒಂದು ಅನಾಗರಿಕ ಪದವನ್ನ ಉಪಯೋಗ ಮಾಡಿದ್ದಾರೆ ಅಂತೇಳಿ ಆ ಪದವನ್ನ ಅವರನ್ನ ಕೂರಿಸ್ಕೊಂಡು ಒಂದು ಹಿರಿಯರಿದ್ದಾರೆ ಅವರನ್ನ ಕೂರಿಸ್ಕೊಂಡು ಹರಿಕೃಷ್ಣ ಬಂಟ್ವಾಳ್ ಅವರು ಹೇಳಿರುವಂತದ್ದು ಖಂಡಿತವಾಗಿ ಕೂಡ ಜನಾರ್ದನ ಪೂಜಾರಿ ಅವರಿಗೆ ಅವರು ಮಾಡಿದ ಅಗೌರವ ಮತ್ತು ಅವಮಾನ ಅಂತ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ನಿಮ್ಮ ಪ್ರಕಾರ ಹರಿಕೃಷ್ಣ ಬಂಟ್ವಾಳ ಮತ್ತು ಬಿಜೆಪಿ ಸರ್ಕಾರನೇ ಏನು ಜನಾರ್ದನ್ ಪೂಜಾರಿ ಅವರ ಮನಸ್ಸು ನೋಯಿಸ್ತಾ ಇದೆ ಅಂತ ನಿಮ್ಮ ಮಾತಿನ ಪ್ರಕಾರ? ಹಾಗಾದ್ರೆ ಇದರ ಹಿಂದಿನ ಹುನ್ನಾರವೇ ಅದು. ರಮನಾಥ್ ರೈ ಸಾಹೇಬ್ರನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸಬೇಕಾದ್ರೆ ಜಾತಿಯನ್ನ ಎಳೆದು ತಂದು ಅವರ ವಿರುದ್ಧ ಎತ್ತಿ ಕಟ್ಟಬೇಕು ಎನ್ನುವಂತ ಒಂದು ಹಗೆತನವನ್ನ ಕೂಡ ಇವತ್ತು ಅವರ ವಿರುದ್ಧ ಇದು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಟ್ಟಾರೆ ರಮನಾಥ್ ರೈ ಅವರು ಯಾವ ಕಾರಣದಿಂದನೂ ಮುನಿಸು ಮಾಡ್ಲಿಲ್ಲ ಜನಾರ್ದನ್ ಪೂಜಾರಿ ಅವರಿಗೆ? ಹಾಗಾದ್ರೆ ನಿಮ್ಮ ಪ್ರಕಾರ ಯಾವತ್ತೂ ಕೂಡ ಮುನಿಸು ಮಾಡ್ಲಿಲ್ಲ. ಅದು ಯಾವ ಸಮಾರಂಭ ಅಂತ ಇವತ್ತು ಹರಿಕೃಷ್ಣ ಬಂಟ್ವಾಳ್ ಅವರು ಹೇಳಿದ್ರು. ಹಾಗಾದ್ರೆ ಬಂದು ಎಸ್ ವಿನಯ್ ರಾಜ್ ಅವರೇ, ಹಾಗಾದ್ರೆ ಜನಾರ್ದನ್ ಪೂಜಾರಿ ಅವರು ಸಂಬಂಧಪಟ್ಟಂತ ವಿಚಾರ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲಿಲ್ಲ ಅಂತ ಅವರಾಗೆ ಹೇಳಿರುವಾಗ ಈಗ ಯಾಕೆ ಚುನಾವಣೆ ಹತ್ರ ಬಂದಾಗ ಇದು ಮೇಲೆ ಬರ್ತಾ ಇದೆ? ಇದರ ಹಿಂದಿನ ಹುನ್ನಾರ ಏನು? ಇದೊಂದು ಒಳಸಂಚು ನಡೀತಾ ಇದೆ. ಹಾಗಾದ್ರೆ ಜನಾರ್ದನ್ ಪೂಜಾರಿ ಅವರು ಅತ್ತಿದ್ ಯಾಕಂತೀರಾ? ಹಾಗಾದ್ರೆ ಜನಾರ್ದನ ಪೂಜಾರಿ ಅವರು ಒಬ್ಬ ಹಿರಿಯರು, ಸುಮಾರು 80 ವರ್ಷ ಈಗಾಗಲೇ ಅವರಿಗೆ ಆಗಿದೆ. ಅವರ ಮನಸ್ಸು
ಒಂದು ಮಗುವಿನ ಮನಸ್ಸಿನ ರೀತಿ ಆಗಿದೆ. ಅವರನ್ನ ಬಹಿರಂಗವಾಗಿ ಒಂದು ಸಭೆಯಲ್ಲಿ ಕೂರಿಸಿ ಹರಿಕೃಷ್ಣ ಬಂಟ್ವಾಳ ಅವರು ಉಪಯೋಗ ಮಾಡಿದಂತ ಒಂದು ಮಾತುಗಳೇನಿದೆ ಅವರನ್ನು ನಂಬಿಸುವಂತ ರೀತಿಯಲ್ಲಿ ಅವರೊಂದು ಉದ್ವೇಗದಿಂದ ಅವರು ಹರಿಕೃಷ್ಣ ಬಂಟ್ವಾಳ ಅವರು ಮಾತಾಡಿದ್ದಾರೆ. ಅದರಿಂದ ಅವರಿಗೆ ಇವತ್ತು ನೋವಾಗಿ ಅವರಿಗೆ ಆ ಕಣ್ಣೀರು ಬಂದಿರುವಂತದ್ದು. ಸರಿ, ಥ್ಯಾಂಕ್ ಯು. ಅವರನ್ನು ಹಾಗೆ ನೋಯಿಸಬಾರ್ದಾಗಿತ್ತು. ಜನಾರ್ದನ ಪೂಜಾರಿ ಅವರು ಸಚ್ಚಾರಿತ್ರ ಹೊಂದಿದಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ. ನಾವು ಇವತ್ತಿಗೂ ಕೂಡ ಅವರಿಗೆ ಗೌರವವನ್ನ ನಾವು ಕೊಡ್ತಾ ಇರುವವರು. ನಾವು ಅವರ ಬಗ್ಗೆ ಈ ರೀತಿ ಹರಿಕೃಷ್ಣ ಬಂಟ್ವಾಳ ಅವರು ಬಹಿರಂಗವಾಗಿ ಅವರನ್ನು ಕೂರಿಸಿಕೊಂಡು ಇಂಥ ಒಂದು ಅನಾಗರಿಕ ಪದವನ್ನ ಉಪಯೋಗ ಮಾಡುವಂತದ್ದು ಖಂಡಿತವಾಗಿ ಕೂಡ ಸಲ್ಲ. ಇದು ಎಲ್ಲೂ ಕೂಡ ರಮನಾಥ್ ರೈ ಅವರು ಅದನ್ನು ಹೇಳಲಿಲ್ಲ. ಅವರು ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ಲಿಕ್ಕೆ ಕೂಡ ನಾನು ಸಿದ್ಧ ಅಂತ ಹೇಳುವಂತದ್ದನ್ನ ಈಗಾಗಲೇ ರಮನಾಥ್ ರೈ ಸಾಹೇಬರು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ವಿನಯ್ ರಾಜ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.